ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಾತ್ರ ಪುರಸಭೆಯ ಚುನಾವಣೆಯಲ್ಲಿ ಟಿಕೆಟ್ ಘೋಷಿಸಲಾಗುವುದೆಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗಜಾನನ್ ಮಂಗಸೂಳಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ವೈಭವ ನಗರದ ಆದರ್ಶ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಅಥಣಿ ಪುರಸಭೆಗೆ ನಡೆಯಲಿರುವ ಚುನಾವಣೆಯ ಸಿದ್ಧತೆಯ ಕುರಿತು ಅಥಣಿ ನಗರದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಇದು ನನ್ನ ಕಡೆ ಐತಿ, ಇದು ನನ್ನ ಕಡೆ ಐತಿ, ಇದು ನಾವು ಕೊಡಿಸ್ತೀನಿ, ಇದು ಹಂಗ, ಇದು ಹಿಂಗ, ಅದು ಹಂಗ, ಇದು ಹಿಂಗ ಅಂತ ಹೇಳ್ತಿದ್ರ ಯಾರು ಮಾಡ್ಬೇಡ್ರಿ. ಇಲ್ಲಿ ಎಲ್ಲ ನಮ್ಮ ಮುಖಂಡರು ಅದಾರ, ನಮ್ಮ ಮುಖಂಡರ ಮೇಲೆ ಜಿಲ್ಲಾ ಅಧ್ಯಕ್ಷರು ಅದಾರ, ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಅದಾರ. ಅವರ ನೇತೃತ್ವದಲ್ಲಿ ಈ ಚುನಾವಣೆಯನ್ನ ನಾವು ಮಾಡ್ತೀವಿ. ಆ ಚುನಾವಣೆ ಮಾಡೋಕ್ಕಿಂತ ಮೊದಲು ನಿಮ್ಗೆ ಕೆಲವು ಸೂಚನೆ ಕೊಡ್ತೀನಿ. ವಾರ್ಡ್ನಲ್ಲಿ ನೀವು ಜನಪ್ರಿಯ ಆಗಿರ್ಬೇಕು, ಜನರಿಗೆ ಬೇಕಾದವರಾಗಿರ್ಬೇಕು, ನೀವು ಸಮಾಜ ಸೇವೆಯಲ್ಲಿ ನೀವು ಗುರ್ಸ್ಕೊಂಡಿರ್ಬೇಕು. ಎರಡನೇದು, ಅವ್ರು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರ್ಬೇಕು. ಈಗ ಬರೀ ಏನಾಗತ್ತೈತೆ ಅಂದ್ರೆ ನಾವು ಲೀಡರ್, ನನಗೆ ಬೇಕಾದವ, ನನ್ನ ಬಗಲ್ ಬಚ್ಚ, ನಾನು, ನಮ್ಮ ಮನೆಯವ, ನಮ್ಮ ಕುಟುಂಬದವ, ಇದಂದ್ರೆ ಆಗುದಿಲ್ಲ. ಕಾರ್ಯಕರ್ತರು ಬರೋದವ, ಕಾರ್ಯಕರ್ತರು ಬೆಳೆಯದವ, ಬರೇ ನಮ್ಮ ಕುಟುಂಬದವರು, ನಮ್ಮ ಫಾಲೋವರು. ಹಂಗಂದ್ರೆ ನಾವೊಂದು ಮಾತು ಹೇಳ್ತೀನಿ, ಅವರಿಗೆ ನಾವು ಅವಕಾಶ ಕೊಡುವುದಿಲ್ಲ. ಯಾವ ಸಾಮಾನ್ಯ ಕಾರ್ಯಕರ್ತ ನಾವು ಮನೆಗೆ ಹೋಗಿ ನಾವು ಟಿಕೆಟ್ ಕೊಟ್ಟು ಅವ್ನು ತಗೊಂಡು ಬಂದು ಆರಿಸಿಕೊಡುವಂತ ಜವಾಬ್ದಾರಿ ನಾವು ತಗೋತೀವಿ. ಅಥಣಿ ಬ್ಲಾಕ್ ಅಧ್ಯಕ್ಷರಾದ ಸಿದ್ಧಾರ್ಥ ಶಿಂಗೆ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಾಗೂ ಕಳೆದ ಬಾರಿ ಪುರಸಭೆಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಪರ ಕೆಲಸಗಳನ್ನು ಆಧರಿಸಿ ಮತ್ತು ವಾರ್ಡ್ಗಳಲ್ಲಿ ಜನರ ಅಭಿಪ್ರಾಯವನ್ನ ತಿಳಿಸಿ ಅಂತಹ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಘೋಷಿಸಲಾಗುವುದೆಂದು ಹೇಳಿದರು. ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರದು, ಮುಖಂಡರದು, ಅಥಣಿ ಟೌನ್ದು ಏನೋ ಕಾರ್ಯಕರ್ತರ ಎಲ್ಲ ಅಭಿಪ್ರಾಯ ಕೇಳಿದ್ದೀವಿ. ನಮ್ಮ ಪಕ್ಷದ ವರಿಷ್ಠರ ಇವತ್ತು ಅರ್ಜಿಯನ್ನು ಕರೆದಿದ್ದೀವಿ. ಯಾವ್ಯಾವ ವಾರ್ಡ್ದಾಗ ಯಾರು ಆಕಾಂಕ್ಷಿಗಳದಾರ ಅಂತಕ್ಕಂಥದ್ದನ್ನು ಆ ಆಕಾಂಕ್ಷಿಗಳು ಇವತ್ತು ಅರ್ಜಿ ತುಂಬ್ತಾರೆ. ಸುಮಾರು 7ನೇ ತಾರೀಕು ತನಕ ಅರ್ಜಿ ತುಂಬತಕ್ಕಂಥ ಕೆಲಸ ನಡೆದೈತಿ. ಎಲ್ಲ ಅರ್ಜಿಗಳನ್ನ ಕಲೆಕ್ಟ್ ಮಾಡಿ ನಮ್ಮದು ಹಿರಿಯರ ನಾಯಕರದ ಒಂದು ತಂಡವನ್ನು ರಚಿಸಿ ಎಲ್ಲ ನಾಯಕರ ಅಭಿಪ್ರಾಯವನ್ನು ಪಡೆದ ಮತ್ತು ಆಯಾ ವಾರ್ಡ್ದಲ್ಲಿ ಗೆಲ್ಲತಕ್ಕಂಥ ಸಾಮರ್ಥ್ಯ, ಪಕ್ಷ ನಿಷ್ಠೆ ಇವೆಲ್ಲವನ್ನು ನೋಡಿಕೊಂಡು ನಾವು ಚುನಾವಣೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ. ಹೋದ ಸಾರಿ ಇದು ಚುನಾಯಿತ ಪ್ರತಿನಿಧಿಗಳ ವಿನ್ ಆದವರಿಗೆ ಏನು ಟಿಕೆಟ್ ಕೊಡ್ತೀರೋ, ಏನು ಹೊಸಬರಿಗೆ ಏನಾದರೂ ಇದು ಮಾಡ್ತೀವಿ? ಹಂಗೇನು ಹಳೆಯೊಬ್ಬರು ಇರ್ತಾರೆ, ಹೊಸಬರು ಇರ್ತಾರೆ. ಅಲ್ಲಿ ಎಲ್ಲೆಲ್ಲಿ ಏನೇನು ಸಾಧ್ಯ ಇತ್ತು ಆ ರೀತಿ ನಾವು ಏನು ಆಯಾ ವಾರ್ಡ್ ಜನರ ಅಭಿಪ್ರಾಯ ಬರ್ತೈತಿ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾದ ಅಸ್ಲಂ ನಾಲಬಂದ, ಕಿಸಾನ್ ಕಾಂಗ್ರೆಸ್ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಶಿವು ಗುಡ್ಡಾಪುರ, ಮಾಜಿ ಶಾಸಕ ಶಹಜಾನ್ ಡೊಂಗರಗಾಮ, ಸದಾಶಿವ ಬುಟಾಳೆ, ಅನಿಲ ಸುಣದೋಳೆ ಮೊದಲಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.